ಸಾರ್ವಜನಿಕ ರಸ್ತೆ ಬದಿಯ ಚರಂಡಿ ಮೇಲೆಯೇ ಆವರಣಗೋಡೆ ನಿರ್ಮಿಸಲಾಗಿದ್ದು ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಗಳಾಗುತ್ತಿದೆ ಎಂದು ಆರೋಪಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ ಘಟನೆ ಕುಂದಾಪುರದ ಗುಲ್ವಾಡೆ ಗ್ರಾಮ ಪಂಚಾಯತ್ನಲ್ಲಿ ನಡೆದಿದೆ. ನಲವತ್ತು ವರ್ಷಕ್ಕೂ ಅಧಿಕ ವರ್ಷಗಳಿಂದ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದೇವೆ. ಎಲ್ಲರೂ ಅವರವರ ಜಾಗವನ್ನ ರಸ್ತೆಗೆ ಬಿಟ್ಟುಕೊಟ್ಟಿದ್ದಾರೆ. ಗೋಪಾಲ್ ಪೂಜಾರಿಯವರು ಶಾಸಕರಾಗಿದ್ದ ಅವಧಿಯಲ್ಲಿ ಸರ್ಕಾರಿ ಅನುದಾನದಲ್ಲಿ ಇದೇ ರಸ್ತೆಯ ತುದಿಗೆ ಕಾಂಕ್ರೀಟೀಕರಣ ಮಾಡಿದ್ದಾರೆ. ರಸ್ತೆಯ ಸಂಪೂರ್ಣ ನಿರ್ವಹಣೆ ಪಂಚಾಯತ್ ಮಾಡುತ್ತಿದೆ. ಇಷ್ಟೆಲ್ಲ ಇರುವಾಗ ವ್ಯಕ್ತಿಯೊಬ್ಬರು ಚರಂಡಿ ಮೇಲೆಯೇ ತಡೆಗೋಡೆ ನಿರ್ಮಿಸಿ ನೀರು ಸರಾಗವಾಗಿ ಹೋಗದಂತೆ ತಡೆದಿದ್ದಾರೆ. ಪರಿಣಾಮ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದೇ ರಸ್ತೆಯಲ್ಲಿ ಹಾಲು ಡೈರಿ ಹಾಗೂ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಇದೆ. 4 ವಾರ್ಡ್ಗೆ ಇರೋದು ಒಂದೇ ರುದ್ರಭೂಮಿ. ಇವೆಲ್ಲದಕ್ಕೂ ತುಂಬಾ ತೊಂದರೆಗಳಾಗ್ತಾ ಇದೆ. ಇದ್ಯಾವುದಕ್ಕೂ ತೊಡಕಾಗದಂತೆ ಕೂಡಲೇ ಪಂಚಾಯತ್ ಚರಂಡಿ ಮೇಲೆ ನಿರ್ಮಿಸಿರುವ ಆವರಣಗೋಡೆಯನ್ನ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಅವಕಾಶ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಬಂದ್ ಮಾಡಿರುವ ರಸ್ತೆಯನ್ನ ತೆರವುಗೊಳಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ಅದು ಇತ್ತು ಇವರೆಲ್ಲ ಇಟ್ಕೊಂಡ್ರೆ ಇವ್ರು ಬರ್ತಿಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೊರಗೆ ಬಂದು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿ ಅಂತ ಸ್ಥಳಕ್ಕೆ ಪಂಚಾಯತ್ ನೋಡಲ್ ಅಧಿಕಾರಿ ಬರಬೇಕೆಂದು ಪಟ್ಟು ಹಿಡಿದರು. ಬಳಿಕ ಸ್ಥಳಕ್ಕಾಗಮಿಸಿದ ನೋಡಲ್ ಅಧಿಕಾರಿ ಕುಸುಮಾಕರ್ ಶೆಟ್ಟಿಯವರು ಈ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ. ಈಗಾಗಲೇ ಚರಂಡಿ ಮೇಲೆ ಕಾಂಪೌಂಡ್ ನಿರ್ಮಿಸಿರುವುದರ ಬಗ್ಗೆ ನೋಟಿಸ್ ನೀಡಲಾಗಿದ್ದು ಈ ಬಗ್ಗೆ ತಹಶೀಲ್ದಾರ್ ಜೊತೆ ಚರ್ಚಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ. ಆದರೆ ಸಾರ್ವಜನಿಕ ರಸ್ತೆ ಬಂದ್ ಮಾಡಿದ್ದನ್ನು ಮಾತ್ರ ತೆರವುಗೊಳಿಸಬೇಕು ಎಂದು ಸೂಚಿಸಿದರು. ಸಣ್ಣ ಸಮಸ್ಯೆ ಆಗಿ ಅಲ್ಲಿ ಕೆಳಗಡೆ ಇದ್ದವರಿಗೆಲ್ಲ ನಿಮಗೆಲ್ಲರಿಗೂ ರಸ್ತೆ ಮೇಲೆ ಹೋಗ್ತಿದ್ದು ರಸ್ತೆ ಹಾಳಾಗ್ತಾ ಇದೆ. ಆದ್ರಿಂದ ಅದನ್ನ ಈಗ ಹೇಗೆ ಸರಿ ಮಾಡುವುದು ಅನ್ನೋ ನಿಮಗೂ ಗೊತ್ತಾಗ್ಲಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ. ಇಲ್ಲಿ ಮೇಲೆ ರಸ್ತೆ ಯಾರಿಗೂ ಇಲ್ಲದ ಮಾಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನೀವು ಹೊಂಡ ಮಾಡಿದ್ರಿ. ಅದೀಗ ನಾನೀಗ ಆ ರಸ್ತೆದು ಆ ಜಾಗದ ಎಲ್ಲ ರೆಕಾರ್ಡ್ಗಳು ಕರ್ಕುಂದಿ ಪಂಚಾಯತಲ್ಲಿದೆ. ಅದೀಗ ಫೈಲ್ ನಾನು ಅಲ್ಲಿ PDO ಫೋನ್ ಮಾಡಿ ಹೇಳಿದ್ದೇನೆ ಕಳಿಸಿ ಅಂತ. ಮತ್ತು ಅಲ್ಲಿ ಏನು ಸರ್ಕಾರದ ವತಿಯಿಂದ ಯಾವ ಕೆಲಸ ಆಗಿದೆ ನೋಡಿಕೊಂಡು ಮತ್ತೆ ಅದು ಮುಂದಿನ ಕ್ರಮವನ್ನು ನಾವು ಇವತ್ತಿನಿಂದ ಶುರು ಮಾಡ್ತೇವೆ. ಇದಕ್ಕೊಪ್ಪದ ಸ್ಥಳೀಯರು ಮೊದಲು ಕಾಂಪೌಂಡ್ ತೆರವುಗೊಳಿಸಿ ನೀರು ಹರಿಯಲು ಅವಕಾಶವನ್ನ ಮಾಡಿಕೊಡೆ. ಈ ಬಗ್ಗೆ ಸಾಕಷ್ಟು ಮನವಿ ನೀಡಿದ್ದೇವೆ. ಸಾಕಷ್ಟು ವರ್ಷಗಳಿಂದ ಸಮಸ್ಯೆಯಲ್ಲಿರುವ ರಸ್ತೆಯನ್ನ ಇದುವರೆಗೂ ಯಾರೂ ಸರಿಪಡಿಸಿಲ್ಲ. ಚುನಾವಣೆ ಬಂದಾಗ ನಮಗೆ ಆಶ್ವಾಸನೆ ನೀಡಿ ಹೋಗುವ ಜನಪ್ರತಿನಿಧಿಗಳು ಮತ್ತೆ ಈ ಕಡೆ ತಲೆ ಹಾಕೋದಿಲ್ಲ. ನಮಗೆ ಮನವಿ ಕೊಟ್ಟು ಸಾಕಾಗಿದೆ. ಕೂಡಲೇ ರಸ್ತೆ ಮೇಲಿನ ಆವರಣಗೋಡೆಯನ್ನ ತೆರವುಗೊಳಿಸಿ ಎಂದು ಸ್ಥಳೀಯರು ಒತ್ತಾಯಿಸಿದ್ರು. ಅವ್ರ ಹತ್ರ ಏನು ಕೇಳುದಿಲ್ಲ. ಅದು ರಸ್ತೆ ನಮ್ದ, ಆ ಕೆಲಸ ನಾವು ಮಾಡ್ತೇವೆ. ನಮಗೆ ಅವರ ಅನುಮತಿ ಅದೆಲ್ಲ ಅಗತ್ಯ ಇಲ್ಲ. ನಮ್ಗೆ ಪಟ್ಟ ಸ್ಥಳ ಆದ್ರೆ ಹಾಗೆ ರಸ್ತೆಗೆಲ್ಲ ಅವರು ಬರೆದು ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಸಮಸ್ಯೆಯನ್ನ ಇತ್ಯರ್ಥಪಡಿಸುತ್ತೇವೆ ಎಂದು ನೋಡಲ್ ಅಧಿಕಾರಿ ಕುಸುಮಾಕರ್ ಶೆಟ್ಟಿ ಪ್ರತಿಭಟನಾಕಾರರ ಮನವೊಲಿಸಿದ ಬಳಿಕ ಸ್ಥಳೀಯರು ಬಂದ್ ಮಾಡಲಾಗಿರುವ ರಸ್ತೆಯನ್ನ ತೆರವುಗೊಳಿಸಲು ಒಪ್ಪಿದ್ರು. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.